ಜಗತ್ತಿನಲ್ಲಿ ಫಿಲಿಪ್ಪೀನ್ಸ್ ಅತಿ ಹೆಚ್ಚು ತೆಂಗು ಬೆಳೆಯುವ ದೇಶವಾಗಿತ್ತು. ಆದರೆ ಇಂಡೋನೇಷಿಯಾ 1 ದಶಕದಿಂದ ಅದನ್ನು ಹಿಂದಕ್ಕೆ ತಳ್ಳಿದೆ. ಎಳನೀರು, ಅಡುಗೆಗೆ ತೆಂಗಿನಕಾಯಿ, ಕೊಬ್ಬರಿ, ಅದರಿಂದ ಎಣ್ಣೆ ಇವು ತೆಂಗಿನ ಪ್ರಮುಖ ಉತ್ಪಾದನೆಗಳು. ಸೂರು, ನಾರು, ಹುರಿಹಗ್ಗ, ಕಾಲುರಸು ಎಂದು ಇತರ ಬಳಕೆಗಳು ಹತ್ತಾರು. ಪ್ರಪಂಚದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ದೇಶ ಇಂಡೋನೇಷ್ಯಾ. ಈ ದೇಶದ ಉತ್ತರ ಭಾಗದ ಸುಲವೇಸಿ ತೆಂಗಿಗೆ ಪ್ರಸಿದ್ಧಿ. ಇಂಡೋನೇಷ್ಯಾ ತೆಂಗು ಮತ್ತು ತೆಂಗು ಉತ್ಪನ್ನಗಳನ್ನು ರಫ್ತು ಮಾಡುತ್ತದೆ. 2ನೆಯ ಸ್ಥಾನದಲ್ಲಿದೆ ಫಿಲಿಪ್ಪೀನ್ಸ್. ಲುಝೋನ್, ಮಿಂಡನಾವೋ ಪ್ರದೇಶಗಳು ತೆಂಗು ತೋಟದ ನೆಲೆಗಳಾಗಿವೆ. ಫಿಲಿಪ್ಪೀನ್ಸ್ನ ಕಾಲುಭಾಗದಷ್ಟು ತೋಟದ ನೆಲ ತೆಂಗಿನಕಾಯಿ ಬೆಳೆಯುವುದಾಗಿದೆ. 3ನೆಯ ಸ್ಥಾನದಲ್ಲಿ ಭಾರತ ಇದೆ. ಕೇರಳ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯವಾಗಿದೆ. ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶಗಳು ದೇಶದ ಒಟ್ಟು ತೆಂಗಿನಕಾಯಿ ಬೆಳೆಯಲ್ಲಿ 89.13% ಹೊಂದಿವೆ. 4 ಮತ್ತು 5ನೇ ಸ್ಥಾನದಲ್ಲಿ ಶ್ರೀಲಂಕಾ ಹಾಗೂ ಬ್ರೆಜಿಲ್ ಇವೆ. ಬ್ರೆಜಿಲ್ ದೇಶಗಳು ಈಗೀಗ ಹೆಚ್ಚೆಚ್ಚು ತೆಂಗಿನ ತೋಟ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ.